ಮನೆಯಲ್ಲಿ ಒಂಟಿ ಮಹಿಳೆ ಇದ್ದ ವೇಳೆ 6 ಜನರ ತಂಡ ಅಕ್ರಮವಾಗಿ ನುಗ್ಗಿ ವಾಮಾಚಾರ ನಡೆಸಿ ಕುಡಿಯುವ ನೀರಿನ ಬಾವಿಗೆ ವಿಷ ಹಾಕಿದ ಘಟನೆ ವಿಟ್ಲದ ನೆಟ್ಲಮುಡ್ನೂರು ಗ್ರಾಮದ ಏಮಾಜಿಯಲ್ಲಿ ನಡೆದಿದೆ. ಈ ಬಗ್ಗೆ ರಕ್ಷಣೆ ನೀಡುವಂತೆ ವಿಟ್ಲ ಠಾಣೆಗೆ ಮನವಿ ಮಾಡಿದ್ದಾರೆ. ನೆಟ್ಲಮುಡ್ನೂರು ಗ್ರಾಮದ ಏಮಾಜಿ ನಿವಾಸಿ ಚಂದ್ರಹಾಸ, ಪ್ರವೀಣ ಪ್ರಸಾದ್ ಮತ್ತು ನಂದಕಿಶೋರ್, ಪದ್ಮನಾಭ ಮತ್ತು ಲೋಕೇಶ್ ವಿರುದ್ಧ ದೂರು ದಾಖಲಾಗಿದೆ. ಘಟನೆಯ ಬಗ್ಗೆ ಹೇಳೋದಾದ್ರೆ, ಯಾದವ ಸಾಲ್ಯಾನ್ ಪತ್ನಿ ಸುಜಾತ ತನ್ನ ಪತಿ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ರು. ಈ ವೇಳೆ ಸುಜಾತ ಹಾಗೂ ಅವರ ಪುಟ್ಟ ಮಗು ಮನೆಯಲ್ಲಿತ್ತು. ಈ ಸಂದರ್ಭ ಸಂಜೆ ಹೊತ್ತಲ್ಲಿ 6 ಜನರ ತಂಡವೊಂದು ಏಕಾಏಕಿ ಮನೆಗೆ ನುಗ್ಗಿದೆ. ಈ ತಂಡ ಮನೆ ಖಾಲಿ ಮಾಡುವಂತೆ ಬೆದರಿಕೆ ಹಾಕಿದ್ದಾರೆ. ಇದರಿಂದ ಭಯಭೀತವಾಗಿದ್ದಂತಹ ಸುಜಾತ ಪತಿಯ ತಂದೆ ಡೊಂಬಯ್ಯ ಪಂಡಿತರ ಮನೆಗೆ ಹೋಗಿ ಆಶ್ರಯ ಪಡೆದಿದ್ದಾರೆ. ರಾತ್ರಿ ಪತಿ ಬಂದ ವೇಳೆ ನಡೆದ ಘಟನೆ ವಿಚಾರ ತಿಳಿಸಿ ಮಾವನ ಮನೆಯಲ್ಲೇ ಮಲಗಿದ್ರು. ಮರುದಿನ ತಮ್ಮ ಸ್ವಂತ ಮನೆಗೆ ಬಂದಾಗ ಆರೋಪಿಗಳು ಮನೆಯ ಬಾಗಿಲು ಮುರಿದು ವಾಮಾಚಾರ ನಡೆಸಿದಲ್ಲದೆ ಕುಡಿಯುವ ನೀರಿಗೆ ವಿಷ ಹಾಕಿ ಸೊತ್ತುಗಳನ್ನು ಹೊತ್ತೊಯ್ದಿದ್ದಾರೆಂದು ಸುಜಾತ ದೂರಿನಲ್ಲಿ ವಿವರಿಸಿದ್ದಾರೆ. ಅಲ್ಲದೆ ಮನೆಯ ಬಾಗಿಲನ್ನ ಅಲ್ಲೇ ಪಕ್ಕದ ಸರ್ಕಾರಿ ಬಾವಿಗೆ ಎಸೆದು ಹೋಗಿದ್ದು. ಈ ಬಗ್ಗೆ ಸುಜಾತ ನೀಡಿರುವ ದೂರಿಗೆ ಸಂಬಂಧಿಸಿದಂತೆ ಆರೋಪಿಗಳ ವಿರುದ್ಧ ವಿಟ್ಲ ಠಾಣೆಯಲ್ಲಿ ದೂರು ದಾಖಲಾಗಿದೆ.